ಸಮಾನ ಕೆಲಸಕ್ಕೆ ಸಮಾನ ವೇತನ, ಸೇವಾ ಭದ್ರತೆ ಹಾಗೂ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ಸಂಯೋಜಿತ ಭಾರತೀಯ ಮಜ್ದೂರ್ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯಿತು. ಸೆಪ್ಟೆಂಬರ್ 24ರಿಂದ ಕೊರೋನಾ ವಾರಿಯರ್ಸ್ಗಳಿಂದ ನಡೀತಾ ಇರುವ ಮುಷ್ಕರ 13ನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಯಾವುದೇ ವರದಿ ನೀಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಈ ವೇಳೆ ಭಾರತೀಯ ಮಜ್ದೂರ್ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ ಶೆಟ್ಟಿ ಅವರು ಮಾತನಾಡಿ, ಆರೋಗ್ಯ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರನ್ನ ಸರ್ಕಾರ ಬೀದಿಗೆ ಇಳಿಸಿದೆ. ನೌಕರರ ನೋವಿಗೆ ಕೊಂಚವೂ ಬೆಲೆ ನೀಡದ ಸರ್ಕಾರ ಮೌನ ವ್ರತ ಮಾಡ್ತಾ ಇದೆ. ವಿದ್ಯಾವಂತ ನೌಕರರನ್ನ ಸರ್ಕಾರ ಬೀದಿಯಲ್ಲಿ ನಿಲ್ಲಿಸಿ ಅವರ ಬಾಳಿನಲ್ಲಿ ಚೆಲ್ಲಾಟವಾಡ್ತಾ ಇರುವುದು ಇಷ್ಟು ಸರಿ ಅಂತ ಪ್ರಶ್ನಿಸಿದರು. ಇವತ್ತು ನಮ್ಮನ್ನು ಸರ್ಕಾರ ಬೀದಿಗೆ ಇಳಿಸಿದೆ. ನಾವು ಬೀದಿಗೆ ಇಳಿದದ್ದಲ್ಲ, ಸರ್ಕಾರ ಬೀದಿಗೆ ಇಳಿದೆ. 2 ವರ್ಷದಿಂದ ಮೌನವಾಗಿ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವು ಮೂಡಿಸಲು ಪ್ರಯತ್ನ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಸೇರಿದ ಮಾತೆಯರು ಮತ್ತು ಬಂಧುಗಳು ಇವರು ಎಲ್ಲ ಕ್ವಾಲಿಫೈಡ್ ಜನಗಳು, ಏನು ಅನಾಡಿಗಳಲ್ಲ, ಅನಕ್ಷರಸ್ಥರಲ್ಲ. ಸರಿಯಾಗಿ ತಂದೆ ತಾಯಿಗಳು ದುಡಿದ ಹಣವನ್ನು ಇವರಿಗೆ ಕಲಿಸಿ ಇವರು ಈ ಒಂದು ವಿದ್ಯೆಯನ್ನು ಪಡೆದು ಇಲ್ಲೆಲ್ಲ ಕೆಲಸಕ್ಕೆ ಸೇರಿದ್ದಾರೆ. ಅದು ಕೂಡ ಮುಖ್ಯವಾದ ಒಂದು ಹುದ್ದೆ. ಇವತ್ತು ಈ ಒಂದು ಕೆಲಸದ ನೌಕರರಿಗೆ ಇವತ್ತು ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಬಾಕಿ ಸಾಮಾನ್ಯ ಜನರಿಗೆ ಎಲ್ಲಿ ಸಿಗ್ತದೆ ಈ ರಾಜ್ಯದಲ್ಲಿ? ನಾವು ಕಷ್ಟಪಟ್ಟು ದುಡಿತಾ ಇದ್ದೇವೆ, ಪ್ರತಿಯೊಂದು ಹಗಲಿರುಳು ಎನ್ನದೆ. ಈ ಟೌನ್ ಹಾಲಲ್ಲಿ ರಾತ್ರಿ 12 ಗಂಟೆವರೆಗೆ ನಾವು ಪ್ರತಿಯೊಂದು ಕೆಲಸ ನಮ್ಮ ಸರ್ಕಾರ ಏನು ಹೇಳಿದೆ ನಾವು ಮಾಡ್ತಾ ಬಂದಿದೆ. ಆದರೆ ಇದನ್ನು ಈಗ ನಾವು ನಮ್ಮ ಮನವಿಯನ್ನು ಕೇವಲ ಚಪ್ಪಾಳೆ ತಟ್ಟುವುದೋ ಅಥವಾ ದೀಪವನ್ನು ಬೆಳಗಿಸಿ ನಮ್ಮನ್ನು ಸ್ವಾಗತಿಸಿದರೆ ಖಂಡಿತ ಸಾಧ್ಯ ಇಲ್ಲ. ಅದರ ಬದಲಿಗೆ ನಾವು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಅದರ ಕಡೆಗೆ ನ್ಯಾಯಯುತವಾಗಿ ಡಿಮ್ಯಾಂಡ್ ಇದು. ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ನಮಗೆ ಸೌಲಭ್ಯ ಇದೆ ಅದನ್ನು ಕೊಡ್ತೇವೆ, ನಮಗೂ ಅದನ್ನು ಕೊಡಿ. ಎಲ್ರಿಗೂ ಸಮಾನ ವೇತನ ಕೊಡಿ. ಇದನ್ನು ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೇವೆ. ಅತಿ ಕಡಿಮೆ ಸಂಬಳಕ್ಕೆ ನಮ್ಮನ್ನು ದುಡಿಸ್ಕೊಂಡು ಇವರು ಸರ್ಕಾರದವರು ಹೆಸರು ಮಾಡ್ಕೋತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ. ನಾವು ಕೇಳ್ತಾ ಇರೋದು ಏನು ಕೇಳಬಾರ್ದನ್ನ ಕೇಳಿದ್ದೇವೆ ಸರ್. ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೇಳಿದ್ದೇವೆ, ಬೇರೆ ಏನನ್ನ ಕೇಳಿದ್ದೇವೆ. ನಾವು ಇವರಿಗೆ ಮನೆಯಲ್ಲಿ ಆಸ್ತಿ ಕೊಡಿ, ಇವರ ಜಾಗದಲ್ಲಿ ಮನೆ ಕಟ್ಟಿ ಕೊಡಿ, ನಿವೇಶನ ಕೊಡಿ ಅಂತ ಕೇಳಿದ್ದೇವೆ. ನಾವು ಇಲ್ಲ ತಾನೆ. ನಾವು ಕೇಳ್ತಾ ಇರೋದು ಒಂದೇ, ನಮಗೆ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸಿ ಕೊಡಿ ಅಂತ ಕೇಳ್ತಾ ಇದ್ದೇವೆ. ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಜೀತ ಪದ್ಧತಿ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ರದ್ದಾಗಿದೆ? ಯಾವ ಜನಪ್ರತಿನಿಧಿ ಬಂದು ಹೇಳಿ ನೋಡೋಣ ಜೀತ ಪದ್ಧತಿ ರದ್ದಾಗಿದೆ ಅಂತ ಹೇಳ್ಕೊಂಡು. ನಮಗೆ ಯಾವುದೇ ಕಾರಣಕ್ಕೂ ನಾವು ಈ ಸ್ಟ್ರೈಕನ್ನು ಹಿಂದಕ್ಕೆ ತಗೊಳ್ಳೋದಿಲ್ಲ. ಏನೇ ಬರಲಿ ನಮಗೆ ಆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳ್ಕೊಂಡು ಸರ್ಕಾರದ ಈ ಎಲ್ಲ ಸಂಘಟನೆಗಳ ಮೂಲಕ ನಾವು ಮನವಿ ಮಾಡ್ಕೊಂಡ್ರೆ, ನಾವು ಈ ಥರ ನಮಗೆ ಒಂದೊಂದೇ ರೀತಿಯಲ್ಲಿ ನಮಗೆ ಸರ್ಕಾರ ಈವರೆಗೆ ಯಾವುದೇ ಸವಲತ್ತು ಕೊಟ್ಟಿರೋದ್ರಿಂದ ನಮಗೆ ಹಂತವಾಗಿ ನಮಗೆ ಭರವಸೆ ಕೊಡುತ್ತಾ ನಮ್ಮನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋದಾಗೆ ನಾವು ಸರ್ಕಾರಕ್ಕೆ ಯಾವ ರೀತಿಯವರು ಕೆಲಸ ಹೇಳ್ತಾರೆ ಆ ಥರದ ಕರ್ತವ್ಯ ನಿರ್ವಹಿಸಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸರ್. ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ ರತ್ನಾಕರ ದೇವಾಡಿಗ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್, ಜಿಲ್ಲಾ ಆರೋಗ್ಯ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.